ಬದಲಾದ ರಾಜಕೀಯ ಹಿನ್ನೆಲೆಯಿಂದಾಗಿ ಕೆಲವರು ಜೆಡಿಎಸ್ ತ್ಯಜಿಸಿದ್ರೆ ಹೊರತು ನನ್ನ ತಂದೆಯವರಿಂದಾಗಿ ಯಾರೂ ಪಕ್ಷ ತೊರೆದಿಲ್ಲ. ಮುಂದಿನ ರಾಜಕೀಯ ಬೆಳವಣಿಗೆಯನ್ನ ಗಮನದಲ್ಲಿಟ್ಟುಕೊಂಡು ನಾವು ಯಾವ ರೀತಿ ಮುಂದುವರಿಯಬೇಕೆಂಬುದರ ಬಗ್ಗೆ ಚಿಂತಿಸಬೇಕಾಗಿದೆ. ನಮ್ಮ ಕುಟುಂಬದಿಂದ ಅದಕ್ಕೆ ಬೇಕಾದ ಸಹಕಾರವನ್ನ ನೀಡಲು ಬದ್ಧ ಎಂದು ಹೇಳಿದರು. ಅಧಿಕಾರ ಪೋಯಿನದು ಬಕ್ಕ ನಮ್ಮ ಒಂತೆ ಖುಷಿಯೊಂದು ಪೋಂದುಲ್ಲ ದಯಪಂಡ ಊರು ನಂಕ ಬಲ ತಿಕ್ಕದಿಜಿನಿ ಮೂಡುಬಿದಿರಿ ಆವಡು ಮುಲ್ಕಿ ಕ್ಷೇತ್ರ ಆವಡು ನಂಗೆ ಮಾರಿಮಲ್ಲ ಪೆಟ್ಟು ಬುಡ್ಡಿನಿ ಬಚ್ವೆ ನಂಗೆ ಕಡೆಗೆ ತಿಕ್ಕಿನಿ ಅಂತ ದಯಪಂಡ ಬಚ್ವೆದ ಬಿತ್ತು ನಂಗೆ ಬಲನೇ ಇತ್ತಿಜಿ ಏಪಲ ಆ ಬಚ್ವೆ ಕ್ಷೇತ್ರ ಬತ್ತಿ ಬಕ್ಕ ನಂಗೆ ಪೆಟ್ಟು ಬುಡ್ಡಿನಿ ಆಡಲ್ಲ ನಮ್ಮ ಬಚ್ವೆದ ಏಕೋ ಜನ ನಮ್ಮ ಪರವಾದ ಆ ಟೈಮಡ್ಲ ಹೋರಾಟ ಮಂದಿರು ನಮ್ಮ ಪರವಾದ ಉಂಟುದೆ ಎಂಕು ಇತ್ತೆಲ್ಲ ನಮ್ಮ ಪರಿಸ್ಥಿತಿ ದಾದ ಆ ಸ್ಥಿತಿಗತಿ ನಮ್ಮ ದುಂಬು ಕೊನೋಪಾಂದ ನಂಗೆ ವಿಷ ಉಪ್ಪಂದು ಆಂಡಲ ನಮ್ಮಿನ ದುಂಬುದ ರಾಜಕೀಯ ಎಂಚ ಪರಿಸ್ಥಿತಿ ಯಾಕೊಂಡು ಐದು ತಕ್ಕ ನಮ್ಮ ಐದು ಒಂದೊಂದು ಎಂಚಾಂಡಲು ದುಂಬು ಕೊನೋಡು ಎಂಕ ಭರವಸೆ ಉಂಟು ಆಂಡ ಅವೇ ಭರವಸೆ ನಿಖಿಲ್ ನಂಟು ದಿ ಒಂದು ನಿಖಿಲ್ ವಾ ರೀತಿದಲ್ಲ ಎಂಕು ಗೊತ್ತಿದ್ದಿನ ಮಟ್ಟಿಗೆ ಕೆಲವು ಸತಿ ಕೆಲವು ನಂಟು ಮನಸ್ತಾಪ ಆಗಿತ್ತು ಪಾರ್ಟಿ ದೋಲಾಯ್ ಆ ವಾ ಮನಸ್ತಾಪಲ ನಿಖಿಲ್ ಮನಸ್ಸಿಡಿ ದೀವೊಂಡ್ರೆ ಬಲ್ಲಿ ದಯಪಡ ನಮ್ಮ ಒಗ್ಗಟ್ಟಾದಿತ್ತಡ ಪಿಲೇದಕ್ಕೂ ಏರ್ಲ ನಮ್ಮನ್ನು ಕೊಲ್ಪನೆ ಸಾಧ್ಯ ಇಚ್ಚಿ ನಂಗೆ ಭಕ್ತಿನ ಬಲನ ನಮಗೆ ಗಟ್ಟಿ ಪತ್ತಲು ನನ್ನ ದುಂಬು ಕೊನೋಕಾಂಡ ಕಂಟಿನ ಎನ್ನ ಅಭಿಪ್ರಾಯ. ಜೆಡಿಎಸ್ ಮುಖಂಡ ದಿವಾಕರ್ ಶೆಟ್ಟಿಯವರು ಮಾತನಾಡಿ, ಅಮರನಾಥ್ ಶೆಟ್ಟಿಯವರು ಜಾತ್ಯತೀತ ನಿಲುವಿನ ಹಾಗೂ ಎಲ್ಲರೂ ಪ್ರೀತಿಸುವ ಜನನಾಯಕರಾಗಿದ್ದರು. ಅವರು ಶಾಸಕರಾಗಿದ್ದಾಗ ಸಚಿವರಾಗಿದ್ದಾಗ ಕ್ಷೇತ್ರಕ್ಕೆ ಮಾಡಿದ ಅಭಿವೃದ್ಧಿ ಕಾರ್ಯಗಳು ಶಾಶ್ವತವಾಗಿ ನೆನಪಿಡುವಂತಹದ್ದು ಎಂದು ಹೇಳಿದರು. ಬೆಳವಣಿಗೆ ನಮ್ಮ ಪೂರ ತೂಕ ಬಾರಿ ಖುಷಿ ಆ ರೀತಿ ಓಡ್ತಿನಾದ ಮುಲ್ಪ ಕೆಲಸ ಮಾಡಿನಾರ ನೀರಿನ ವ್ಯವಸ್ಥೆ ಅದಕ್ಕೂ ಅತಂದಂಡ ಮೂಲ ಸಹಕಾರ ಕ್ಷೇತ್ರದ ಒಂದು ತರಬೇತಿದ ಸಂಸ್ಥೆ ಆ ಕಾರಣ ಇಡೀ ರಾಜ್ಯೋಡು 7 ಕಡೆ ಇಟ್ಟಿರ್ತೀನಿ 7 ಕಡೆ ಕೊರ್ಪುಂಚಿನ ಮಾತ್ರ ಅವು ಓಲು ಬಂದಾಗ ಮಲಮಲ್ಲ ಒಂಜಿ ಪುರಸಭೆತ್ತ ವ್ಯಾಪ್ತಿ ಮಲಮಲ್ಲ ಜಿಲ್ಲೆ ಒಂದಿಲ್ಲ ಬರ್ಕುಂಚಿ ಆ ಒಂಜಿ ಸಹಕಾರ ತರಬೇತಿ ಒಂದೆಲ್ಲ ಕತ್ತಬಾರ್ದು ನೀರಿನ ವ್ಯವಸ್ಥೆ ಕುಚ್ಚೇರಿ ಬರ್ಪುಂಚಿನ ಬೇರೆ ಬೇರೆ ರೀತಿ ಬೋತಿನಾದ ಕೆಲಸ ಮಾಡಿದೇವೆ ಅಂಚಿನ ಮಹಾನ್ ವ್ಯಕ್ತಿ ನಮ್ಮನ್ನು ಬಿಡುದು 2 ವರ್ಷದ ಹೋಯರು ನಂಗಿದ್ದೆ ಗೊತ್ತ ಮಾತೆಲ್ಲ ಅವ್ರ ಎಂಚ ಮನಂತ ಬಂದಾಗ ಎಲ್ಲಿ ಆಗುಲ್ಲ ಮಲ್ಲ ಹಾಕೋಲ್ಲ ಅಮರಣ್ಣ ಅಂತ ನಂಗೆ ಆತೊಂಜಿ ಮಾಮೂಲಿ ಆದ ಅವರಂಜಿ ಒಡನಾಟ ಅವೇನು ಬೊಕ್ಕೊಂಜಿ ಜಂಟ ಹೊಲ್ಕೊಳ್ಳ ನಮ್ಮ ರಾಜ್ಯದ ವ್ಯಾಪ್ತಿ ಹೊಲ್ಕೊಳ್ಳ ಬಂದಾಗ ನಿಖಲು ಆ ನಮ್ಮನೆ ಮಾಮೂಲಿ ಆದ ಅಮರಣ್ಣ ಬಂದು ಅಕಡೆ ಬಂದಾಗ ಅಮರನಾಥ್ ಶೆಟ್ಟಿ ಬಂದಾಗ ಒಂದು ರೋಮಾಂಚನ ವ್ಯಕ್ತಿತ್ವ ಅಮರನಾಥ್ ಶೆಟ್ಟಿ ಬಂದು ಇದೇ ವೇಳೆ ಅಮರನಾಥ್ ಶೆಟ್ಟಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನಮನ ಸಲ್ಲಿಸಲಾಯಿತು. ಜೆಡಿಎಸ್ನ ಪ್ರಮುಖರಾದ ಕೊರಗ ಶೆಟ್ಟಿ, ಗೋಪಾಲ್ ಹೆಗ್ಡೆ, ಹರಿಪ್ರಸಾದ್ ಶೆಟ್ಟಿ, ಪೃಥ್ವಿರಾಜ್ ಶೆಟ್ಟಿ, ಭಾಸ್ಕರ್ ಆಚಾರ್ಯ, ಜೀವನ್ ಶೆಟ್ಟಿ ಮುಲ್ಕಿ, ಸುನಿಲ್ ಕುಮಾರ್, ಜೆರಾಲ್ಡ್ ಮೆಂಡಿಸ್, ಯುವ ಬಂಟರ ಸಂಘದ ಅಧ್ಯಕ್ಷ ಅಜಯ್ ಕುಮಾರ್ ಶೆಟ್ಟಿ, ಭರತ್ ಶೆಟ್ಟಿ, ರಂಜನಿ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಸಣ್ಣ ಆಲೋಚನೆಗಳು ದೊಡ್ಡ ಸಾಧನೆಗೆ ಒಂದು ದಾರಿ. ಮನೆ ಅದಕ್ಕೊಂದು ಒಳ್ಳೆ ಸೈಟು. ಮನೆ ದೊಡ್ಡದಿರಲಿ ಚಿಕ್ಕದಿರಲಿ ಯೋಜನೆ ಪಕ್ಕ ಇರಬೇಕು. ನಮ್ಮ ಅಭಿರುಚಿಗೆ ತಕ್ಕಂತೆ ಇರಬೇಕು. ಏರಿಯಾ ಕೂಡ ಡೆವಲಪ್ ಆಗ್ತಾ ಇರಬೇಕು. ಇದು ಸಾಧ್ಯನಾ? ಖಂಡಿತ ಸಾಧ್ಯ. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ನಮ್ಮ ರೋಹನ್ ಎಸ್ಟೇಟ್ ಒಮ್ಮೆ ನೋಡಿ. ಕೋಟಿ ಅಲ್ಲ, ಲಕ್ಷ ಅಲ್ಲ, ಬರೀ 10,000ಕ್ಕೆ ಬುಕ್ ಮಾಡಿ. ತಿಂಗಳಿಗೆ ಕೇವಲ 10,000 ಇನ್ಸ್ಟಾಲ್ಮೆಂಟ್. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. ರೋಹನ್ ಎಸ್ಟೇಟ್ ಆಲೋಚನೆಗೆ ಒಂದು ಒಳ್ಳೆಯ ಯೋಜನೆ.